ಮತದಾರರ ಎದುರು ಬಂಡೆ ಹುಲಿಯ ಟ್ರಬಲ್ ಶೂಟರ್ ಯಾವುದೂ ಇಲ್ಲ, ಅಹಂಕಾರ ಗೂಂಡಾಗಿರಿ ನಡೆಯುವುದಿಲ್ಲ ಅನ್ನೋದನ್ನ ಉಪಚುನಾವಣೆ ಫಲಿತಾಂಶ ತೋರಿಸಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಶಿರಾ ಆರ್ಆರ್ ನಗರದ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ದು, ಈ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ನಡೆದ ಬಿಜೆಪಿ ವಿಜಯೋತ್ಸವದಲ್ಲಿ ಭಾಗವಹಿಸಿದ ನಳಿನ್ ಕುಮಾರ್ ಕಟೀಲ್ ಅವರು ಉಪಚುನಾವಣೆ ಫಲಿತಾಂಶವು ಕಾರ್ಯಕರ್ತರು ಮುಖಂಡರ ಒಗ್ಗಟ್ಟಿನ ಶ್ರಮದಿಂದ ಸಿಕ್ಕಿದ ಗೆಲುವು, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಮೇಲೆ ಜನರ ಆಶೀರ್ವಾದ ಇದೆ ಎಂದು ಹೇಳಿದ್ದಾರೆ. ಮುನಿರತ್ನ ಅವರು ಆರ್ಆರ್ ನಗರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ವಿಶೇಷವಾಗಿ ಅಲ್ಲಿಯ ಜಿಲ್ಲಾಧ್ಯಕ್ಷ ಆಗಿರತಕ್ಕಂಥ ಸುರೇಶ್ ಗೌಡ ಅವರು, ವಿಜಯೇಂದ್ರ ಅವರು ನೇತೃತ್ವ ತಗೊಂಡು, ರವಿಕುಮಾರ್ ಅವರು ಮತ್ತು ನಮ್ಮ ಎಲ್ಲ ಗೋವಿಂದ ಕಾರಜೋಳ ಅವರು, ನಾರಾಯಣ ಸ್ವಾಮಿ ಅವರು, ಪ್ರತಾಪ್ ಸಿಂಹ ಅವರು ಅಲ್ಲೇ ಕೂತು ಕೆಲಸ ಕಾರ್ಯಗಳನ್ನು ಮಾಡಿದರು. 2 ತಿಂಗಳ ಕಾಲ, ಸುಮಾರು 3 ತಿಂಗಳ ಸುದೀರ್ಘಾವಧಿಯಲ್ಲಿ ಮತದಾರರನ್ನು, ಕಾರ್ಯಕರ್ತರನ್ನು ಜೋಡಿಸುವಂಥ ಕೆಲಸವನ್ನು ರವಿಕುಮಾರ್ ಮತ್ತು ಸುರೇಶ್ ಗೌಡ ಅವರು ಮಾಡಿದರು. ವಾತಾವರಣವನ್ನು ಭಾರತೀಯ ಜನತಾ ಪಾರ್ಟಿ ಪರವಾಗಿರ್ತಕ್ಕಂಥ ಕೆಲಸವನ್ನು ವಿಜಯೇಂದ್ರ, ಪ್ರತಾಪ್ ಸಿಂಹ, ಗೋವಿಂದ ಕಾರಜೋಳ ಅವರು ಮಾಡಿದರು. ನಾರಾಯಣ ಸ್ವಾಮಿ ಅವರು ಅಲ್ಲಿ ಲೋಕಸಭಾ ಸದಸ್ಯರು ಅವರು ಪೂರ್ತಿಯಾಗಿ ತೊಡಗಿಸಿಕೊಂಡಿರೋದ್ರಿಂದ ಎಲ್ಲ ಕಾರ್ಯಕರ್ತರನ್ನು ಒಮ್ಮತದಿಂದ ಕೆಲಸ ಮಾಡಿಸಿದ್ದರ ಪರಿಣಾಮವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಗೆಲುವಾಗಿದೆ. ಆರ್ಆರ್ ನಗರದಲ್ಲೂ ಅಶೋಕ್ ಮತ್ತು ಅರವಿಂದ್ ಲಿಂಬಾವಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೆವು. ನಮ್ಮೆಲ್ಲ ಮಂತ್ರಿಮಂಡಲದ ಸಚಿವರುಗಳನ್ನು ಜೋಡಿಸಿದ್ದೆವು, ಪಾರ್ಟಿಯ ಪದಾಧಿಕಾರಿಗಳನ್ನು ಜೋಡಿಸಿದ್ದೆವು. ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿರೋದ್ರಿಂದ ಅಲ್ಲಿ ಹಿಂದಿನ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ತುಳಸಿ ಮುನಿರಾಜುಗೌಡ, ರಾಮಚಂದ್ರ ಅನ್ನತಕ್ಕಂಥವರು JDSನಿಂದ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಬಂದರು. ಎಲ್ಲರೂ ಒಂದಾಗಿ ಕೆಲಸವನ್ನು ಮಾಡಿದರು. ಹಾಗಾಗಿ ನಮಗೆ ಎಲ್ಲರೂ ಒಮ್ಮತದ ಕಾರ್ಯದಿಂದ ಗೆಲುವಾಗಿದೆ. ಇವತ್ತು 2 ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದುಕೊಂಡಿದೆ. ಇಲ್ಲಿ ಮಂಜುನಾಥ್ ಗೌಡ, SR ಗೌಡ ಅನ್ನತಕ್ಕಂಥ ಹಿಂದಿನ ಅಭ್ಯರ್ಥಿಗಳು ಸಮೇತ ರಾಜೇಶ್ ಗೌಡರಿಗೆ ಗೆಲುವಾಗಬೇಕು ಅಂತ ಪರಿಶ್ರಮದಿಂದ ಪ್ರಯತ್ನಗಳನ್ನು ಮಾಡಿದ್ರು. ಎಲ್ಲರ ಒಟ್ಟಾಗಿ ಪ್ರಯತ್ನದಿಂದ ಇವತ್ತು ಗೆಲುವಾಗಿದೆ. ಇದು ಯಡಿಯೂರಪ್ಪರ ಅಭಿವೃದ್ಧಿಯ ಕಾರ್ಯಗಳನ್ನು ಜನ ಒಪ್ಪಿದ್ದಾರೆ. ನಮ್ಮ ಸರ್ಕಾರದ ಸಾಧನೆಗಳನ್ನು ಜನ ಒಪ್ಪಿದ್ದಾರೆ. ಇವತ್ತು ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನೋದಕ್ಕೆ ಉತ್ತರ. ಕಳೆದ ಚುನಾವಣೆಯ ಕಣದಲ್ಲಿ, ರಣಾಂಗಣದಲ್ಲಿ 10 ಮಾತುಗಳನ್ನು, 10 ಶಬ್ದಗಳನ್ನು ಕಾಂಗ್ರೆಸ್ನ ನಾಯಕರು ಹೇಳಿದರು, ಟೀಕೆಗಳನ್ನು ಮಾಡಿದರು. ಒಬ್ಬ ಮುಖ್ಯಮಂತ್ರಿಯ ಬಗ್ಗೆ, ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು ಗೌರವವಾಗಿ ನಡ್ಕೊಂಡಿರ್ತಕ್ಕಂಥದ್ದು. ಕಾಂಗ್ರೆಸ್ನವರು ದುರಹಂಕಾರ, ನಾನೇ ಬಂಡೆ ಅಂತ ಹೇಳ್ತಕ್ಕಂಥ ಶಬ್ದಗಳನ್ನು ಅವರೇ ಉಪಯೋಗ ಮಾಡಿಕೊಂಡಿರೋದು. ಅವರ ನಾಮಗಳನ್ನು ಅವರೇ ಇಟ್ಕೊಂಡದ್ದು. ಹುಲಿಯ ಅಂತ ಹೇಳ್ಕೊಂಡು ಅವರೇ ನಾಮ ಇಟ್ಕೊಂಡು ಇವತ್ತು ಹುಲಿಯೂ ಇಲ್ಲ, ಬಂಡೆಯೂ ಇಲ್ಲ ಅನ್ನುವಂಥದ್ದನ್ನು, ಬಂಡೆ ಹುಲಿ ಮತದಾರರ ಆಶೀರ್ವಾದದ ಎದುರು ಯಾರೂ ಇಲ್ಲ. ಮತದಾರ ಜನತಾ ಪ್ರಭು, ಜನತಾ ಜನಾರ್ದನನ ಎದುರು ಅಹಂಕಾರಗಳು ಇದೆಲ್ಲ ನಡೆಯುವುದಿಲ್ಲ ಅನ್ನುವಂಥದ್ದನ್ನು ಶಿರಾ ಮತ್ತು ಆರ್ಆರ್ ನಗರದ ಜನ ತೋರಿಸಿದ್ದಾರೆ. ನಿಮ್ಮ ಪಾರ್ಟಿಯ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ನರೇಂದ್ರ ಮೋದಿಯವರ ಆಡಳಿತ ಇದೆಲ್ಲವನ್ನು ಗಮನಿಸ್ತಾ ಇದ್ದಾರೆ. ಅದಕ್ಕೆ 2 ಕ್ಷೇತ್ರಗಳು ನಮಗೆ ಗೆಲುವಾಗಿದೆ. 4 ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಆಗ್ತದೆ. ಅದರಲ್ಲೂ ನಾವು 4 ಸ್ಥಾನಗಳನ್ನು ಬಿಜೆಪಿ ಗೆಲ್ಲುತ್ತೆ. ಮುಂದಿನ 2 ಸ್ಥಾನಗಳು ವಿಧಾನ ಸಭೆಗೆ ಬರುತ್ತೆ ಮತ್ತು 1 ಲೋಕಸಭೆ. ಆ 3 ಕ್ಷೇತ್ರಗಳನ್ನು ನಾವು ಗೆಲ್ತೀವಿ.